ದಿವ್ಯವಾಣಿ 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 ದಿವ್ಯವಾಣಿ. ಆತ್ಮೀಯರೇ, ಬ್ರದರ್ ಟಿ.ಕೆ. ಜಾರ್ಜ್ ರವರ ಅಂತಿಮ ಸಂಸ್ಕಾರದ ಕುರಿತು ಮಾಹಿತಿ ನೀಡಲು ನಾನು ಇಲ್ಲಿ ಬಂದಿದ್ದೇನೆ. 77 ದಿನಗಳ ಕಾಲ ಹೋರಾಟದ ನಂತರ ಪ್ರಭು ಯೇಸುವಿನ ಪಾದ ಸನ್ನಿಧಿಗೆ ಅವರು ಸೇರಿದ್ದಾರೆ. ಅವರ ಅಂತಿಮ ಸಂಸ್ಕಾರವು ಶಿವಮೊಗ್ಗ ಧರ್ಮಕ್ಷೇತ್ರದ ಭದ್ರಾವತಿಯಲ್ಲಿರುವ ನವನಗರ ಮೇರಿ ಇಮ್ಯಾಕ್ಯುಲೇಟ್ ಚರ್ಚ್, ನಿಮಗೆ ಗೂಗಲಲ್ಲಿ ಮೇರಿ ಇಮ್ಯಾಕ್ಯುಲೇಟ್ ಚರ್ಚ್ ನ್ಯೂ ಟೌನ್ ಭದ್ರಾವತಿ ಅಂತ ಹಾಕಿದರೆ ಅದು ಸಿಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಯಾರೂ ಆವೇಶಕ್ಕೆ ಉದ್ವೇಗಕ್ಕೆ ಒಳಗಾಗಬೇಡಿ. ಬ್ರದರ್ಗಾಗಿ ನಾವು ಪ್ರಾರ್ಥಿಸಿದ್ದೇವೆ, ಇನ್ನೂ ಪ್ರಾರ್ಥಿಸೋಣ. ವಿಶೇಷವಾಗಿ ಗುರುವಾರ ಅಕ್ಟೋಬರ್ 17ನೇ ತಾರೀಕು 3 ಗಂಟೆಗೆ ಸರಿಯಾಗಿ ಕಾರವಾರದ ಬಿಷಪ್ ಡುಮಿಂಗ್ ಡಯಸ್ ರವರು ಅವರ ಅಂತಿಮ ಸಂಸ್ಕಾರದ ಬಲಿಪೂಜೆಯನ್ನು ನೆರವೇರಿಸುತ್ತಾರೆ. ದಯವಿಟ್ಟು ಈ ಮಾಹಿತಿಯನ್ನು ಇತರರೊಡನೆ ಹಂಚಿಕೊಳ್ಳಿ, ಇತರರಿಗೂ ಕೂಡ ಅನುಕೂಲವಾಗಲಿ. 17ನೇ ತಾರೀಕು ಬೆಳಗ್ಗಿಂದ ನ್ಯೂ ಟೌನ್ ಚರ್ಚಲ್ಲಿ ಅವರ ದರ್ಶನಕ್ಕಾಗಿ ಪಾರ್ಥಿವ ಶರೀರವನ್ನು ಇಡಲಾಗುವುದು. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಎಲ್ಲರಿಗೂ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಕುಟುಂಬದ ಪರವಾಗಿ ಮತ್ತು ಅವರ ಪ್ರೀತಿಯ ಸರ್ವ ವ್ಯಕ್ತಿಗಳ ಪರವಾಗಿ ನಾನು ವಿನಂತಿಸುತ್ತೇನೆ. ಒಳ್ಳೆಯ ರೀತಿಯಲ್ಲಿ ಬ್ರದರ್ ಅವರಿಗೆ ನಾವು ವಿದಾಯ ಕೊಟ್ಟು ಕಳಿಸಲು ನಿಮ್ಮ ಸಹಕಾರ ಮತ್ತು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಕೊಳ್ಳುತ್ತೇನೆ. ಮೊಗಚೋನೋ ಬ್ರದರ್ ಟಿ.ಕೆ. ಜಾರ್ಜचे मोर्नाचे मीस ऑक्टोबराच्या 17 तारखेर ब्रेस्तारा 3 वरांक मेरी इमॅक्युलेट चर्च न्यू टाउन भद्रावती शिवमोगा डायसिस ताजे कुटुंब सकट हांगा आसा. तशें जाल्ल्यान हांगा आसतलें. कारवारचे गोळीबाब अधिकमान अधिक दोतोरू डुमिंग डायस तांची मिसाचें बलिदान ते सोलोवन व्हरतले. तांच्या आत्म्या खातीर सर ह्या जाका सांगाता मेळोन मागतले. त्या खातीर तुमकां कोणाक येवंक आसा, तुमी न्यू टाउन मेरी इमॅक्युलेट चर्च न्यू टाउन म्हणून गुगलार गेल्यार भद्रावती थंय तुमकां हाडपा वयतात. डियर फ्रेंड्स, funeral details of brother T.K. George. His funeral will be on October 17th, Thursday at 3 p.m. at Mary Immaculate Church, New Town, Bhadravati in the Diocese of Shimoga. If any priests are attending, please let me know so that we can make necessary arrangements. I request all of you to pray and cooperate so that we can bid real farewell with the prayerful atmosphere to our beloved brother T.K. George. May God bless you. ದಿವ್ಯವಾಣಿ